ಮಾಜಿ ಸಚಿವ ಹಾಗೂ ಶಿರಾ ಕ್ಷೇತ್ರದ ಮಾಜಿ ಶಾಸಕರಾದ ಟಿ.ಬಿ. ಜಯಚಂದ್ರ ಅವರು ತೆರಳುತ್ತಿದ್ದ ಕಾರು ಸೋಮವಾರ ರಾತ್ರಿ ಅಪಘಾತಕ್ಕೀಡಾಗಿದ್ದು, ಪರಿಣಾಮವಾಗಿ ಅವರಿಗೆ ತೀವ್ರ ತರಹದ ಗಾಯಗಳಾಗಿದ್ದು, ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ತುಮಕೂರಿನ ಸೀರಕ್ಕೆ ತೆರಳುತ್ತಿದ್ದ ಜಯಚಂದ್ರರವರ ಟೊಯೋಟಾ ಫಾರ್ಚುನರ್ ಕಾರು ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಬಳಿ ಹೈವೇ ರಸ್ತೆಯಲ್ಲಿ ಪಲ್ಟಿಯಾಗಿದ್ದು, ಪರಿಣಾಮವಾಗಿ ಜಯಚಂದ್ರ ಅವರ ಬಲಭುಜಕ್ಕೆ ಗಂಭೀರವಾದ ಏಟು ಬಿದ್ದಿದ್ದು, ಅವರನ್ನು ಬೆಂಗಳೂರಿನ ವಿಕ್ರಮ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಾರಿನೊಳಗೆ ಸಿಲುಕಿದ್ದ ಜಯಚಂದ್ರ ಅವರನ್ನು ಕಾರಿನ ಗಾಜು ಒಡೆದು ಹೊರತೆಗೆದು ಆಸ್ಪತ್ರೆಗೆ ಸಾಗಿಸಲಾಗಿತ್ತು. ಅಪಘಾತದ ವೇಳೆ ಕಾರಿನಲ್ಲಿ ಟಿ.ಬಿ. ಜಯಚಂದ್ರ ಅವರ ಆಪ್ತ ಸಹಾಯಕ ಹಾಗೂ ಗನ್ ಮ್ಯಾನ್ ಇದ್ದರು. ಮಾಜಿ ಸಚಿವರ ಬಲಭುಜಕ್ಕೆ ತೀವ್ರ ಪೆಟ್ಟಾಗಿದ್ದು, ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಈ ಬಗ್ಗೆ ಮಾಹಿತಿ ಹಂಚಿಕೊಂಡಿರುವ ಪ್ರತ್ಯಕ್ಷದರ್ಶಿ ಸೈಯದ್ ಯಾಸೀರ್, ಮಾಜಿ ಸಚಿವರ ಕಾರು ಅಪಘಾತಕ್ಕೀಡಾದ ಕೂಡಲೇ ಕಾರಿನ ಗಾಜು ಒಡೆದು ಜಯಚಂದ್ರ ಅವರನ್ನು ಹೊರತೆಗೆದು ಮತ್ತೊಂದು ಕಾರಿನಲ್ಲಿ ಆಸ್ಪತ್ರೆಗೆ ರವಾನಿಸಲಾಯಿತು ಎಂದು ಮಾಹಿತಿ ನೀಡಿದ್ದಾರೆ. ಘಟನೆ ಸಂಬಂಧ ಕಳ್ಳಂಬೆಳ್ಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ವರದಿ ಮುರಳೀಧರನ್ ಆರ್ ಹಿರಿಯೂರು. ಆತ್ಮೀಯರೇ, ನಾನು ನಿನ್ನೆ ದಿವಸ ಸಿರಾದಲ್ಲಿದ್ದೆ. ಸಾಯಂಕಾಲ ಹೊಸಳ್ಳಿ ಮತ್ತು ಕಳೂರಳ್ಳಿ ಊರ ಹಬ್ಬಕ್ಕೆ ಹೋಗಿ ವಾಪಸ್ಸು ನಾನು ಬರ್ತಾ ಇದ್ದೆ. ಕಳ್ಳಂಬೆಳ್ಳದ ಹತ್ರ ಮನೆ ಹತ್ರ ಹೋಗಿ ನಾನು ಬಿಟ್ಟು ಒಂದು 10 ನಿಮಿಷದಲ್ಲಿ ಕರೇಜವನಹಳ್ಳಿ ಹತ್ರ ನಾನು ಪ್ರಯಾಣಿಸ್ತಿದ್ದಂಥ ಫಾರ್ಚುನರ್ ಕಾರು ಟೈರ್ ಬರ್ಸ್ಟ್ ಆಗಿ ಅದು ಒಂದು ರೀತಿಯಾದಾಗೆ ನಂಬೋದಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ನಾನು ಪಾರಾಗಿ ಬಂದಿದ್ದೇನೆ. ಈಗ ಡಾಕ್ಟ್ರ್ ಹೇಳಿದ್ದಾರೆ ಇನ್ನೂ 3 ವಾರ 4 ವಾರ ಇರಬೇಕು ಅಂತ ಹೇಳಿ. ನನಗೆ ಮೈನರ್ ಫ್ರ್ಯಾಕ್ಚರ್ಸ್ ಆಗಿದೆ, ರಿಬ್ಸಲ್ಲಿ ಫ್ರ್ಯಾಕ್ಚರ್ ಆಗಿದೆ. ಅಷ್ಟು ಬಿಟ್ಟರೆ ಇನ್ನೂ ಯಾವುದೇ ರೀತಿಯಾದ ತೊಂದರೆ ಇಲ್ಲ. ನಾನು ಇವತ್ತೆಲ್ಲ ತುಂಬ ಮದುವೆಗಳು ಕಾರ್ಯಕ್ರಮಗಳು ಬರಬೇಕಾಗಿತ್ತು, ಆದರೆ ಈ ಪರಿಸ್ಥಿತಿನಲ್ಲಿ ನಾನು ಬರೋದಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ಕ್ಷಮಿಸಬೇಕು. ಮತ್ತು ನಾನು ಇನ್ನೂ ಇದು ವಾಸಿಯಾಗೋವರೆಗೂ ಕೂಡ ನಾನು ಸ್ವಲ್ಪ ದೂರ ಇರಬೇಕಾಗುತ್ತೆ, ಹಾಸ್ಪಿಟ್ಲಲ್ಲಿ ಇರಬೇಕಾಗ್ತದೆ. ಹಾಗಾಗಿ ನನ್ನನ್ನು ನೋಡೋಕ್ಕಾಗಲಿ ಯಾರೂ ಕೂಡ ಬರೋದು ಬೇಡ. ಇಲ್ಲಿ ಬಿಡ್ತಕ್ಕಂಥದ್ದು ಕಷ್ಟ ಆಗ್ತದೆ. ಇದು ಯಾವುದೇ ರೀತಿಯೂ ತೊಂದರೆ ಇಲ್ಲ, ಆರೋಗ್ಯವಾಗಿದ್ದೀನಿ, ಲವಲವಿಕೆಯಿಂದ ಇದ್ದೀನಿ. ಸ್ವಲ್ಪ ನೋವಿದೆ, ಅದು ಹೇಗೋ ವಾಸಿ ಆಗ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ನಿಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಮತ್ತು ನಿಮ್ಮೆಲ್ಲರ ಆಶೀರ್ವಾದದ ಬಲದ ಹಿನ್ನೆಲೆಯಲ್ಲಿ ನಾನು ಆದಷ್ಟು ಬೇಗ ನಿಮ್ಮ ಸೇವೆಗೆ ವಾಪಸ್ ಬರ್ತೇನೆ. ಇನ್ನು 1 ತಿಂಗಳವರೆಗೂ ಕೂಡ ಕಾಲಾವಕಾಶವನ್ನು ತಗೊಳ್ತದೆ. ಇದಕ್ಕೂ ನಾನು ಬಂದದ ಎಲ್ಲರನ್ನೂ ಕೂಡ ನಾನು ಭೇಟಿ ಮಾಡ್ತೀನಿ. ಎಲ್ಲರಿಗೂ ನನ್ನ ನಮಸ್ಕಾರ.